ಸರಣಿ ಆಹಾರ ಶೈಲಿ, ಒತ್ತಡದ ಜೀವನ, ರಾಸಾಯನಿಕ ವಸ್ತುಗಳ ವ್ಯಾಪಕ ಬಳಕೆ ಮೊದಲಾದ ಸಮಸ್ಯೆಗಳಿಂದಾಗಿ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೆಳ್ಳಗೆ ಆಗುವುದು ಸದ್ಯ ಸರ್ವೇಸಾಮಾನ್ಯ ಎಂಬಂತಾಗಿದೆ. ಬಹುತೇಕರು ಕೂದಲು ಬಿಳಿ ಕಂಡಾಗ ತಮ್ಮ ಕೂದಲಿಗೆ ಹೇರ್ ಡೈ ಹಚ್ಚುತ್ತಾರೆ. ಆದರೆ ಇದು ಇತರ ಕಪ್ಪು ಕೂದಲುಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಇತರ ಕೂದಲುಗಳಿಗೆ ಬಿಳಿ ಬಣ್ಣ ಹರಡುವ ಮೂಲಕ ಮತ್ತೆ ಇನ್ನಷ್ಟು ಮುಜುಗರ ಅನುಭವಿಸುವಂತಾಗುತ್ತದೆ. ಹಾಗಾದರೆ ಬಿಳಿ ಕೂದಲನ್ನು ಹಾಗೆ ಬಿಟ್ಟುಕೊಂಡು ಹೇಗೆ ಇರಲಿ ಎಂದು ನೀವು ಕೇಳಬಹುದು. ಅದಕ್ಕೆ ಇಲ್ಲಿದೆ ಸರಳ ಪರಿಹಾರ. ಯಾವುದೇ ಕಾರಣಕ್ಕೂ ಕೂದಲು ಬೆಳ್ಳಗೆ ಆದಾಗ ಬಣ್ಣ ಹಚ್ಚಬೇಡಿ. ಬದಲಾಗಿ ಕರಿಬೇವಿನ ಎಲೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಬೇಕು. ಎಣ್ಣೆ ಕಪ್ಪು ಬಣ್ಣಕ್ಕೆ ಬರುವವರೆಗೂ ಕುದಿಸಬೇಕು. ಬಳಿಕ ಕೂದಲುಗಳಿಗೆ ಮಸಾಜ್ ಮಾಡಬೇಕು. ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಿದ್ದವರು ದಿನಾಲೂ ಹಚ್ಚಿದರೂ ಪರವಾಗಿಲ್ಲ. ಮಕ್ಕಳಾದರೆ ವಾರದಲ್ಲಿ 2-3 ಬಾರಿ ಹಚ್ಚಿದರೆ ಸಾಕು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.